ಭಾಗದ ಬೇಲೂರು ಭಾಗದಲ್ಲಿ ಇತ್ತೀಚೆಗೆ ಮಂಕಾಗಿದ್ದ ಭೀಮಾ ಆನೆ ಮತ್ತೆ ಆಕ್ಟಿವ್ ಆಗಿದ್ದಾನೆ ಅಂತ. ಹಾಸನದಲ್ಲಿ ಏಕದಂತ ಭೀಮಾ ಮತ್ತೆ ಆಕ್ಟಿವ್. ಬೇಲೂರು ತಾಲೂಕಿನ ಗ್ರಾಮಗಳಿಗೆ ಭೀಮಾ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಸೋಲಾರ್ ಬೇಲಿ ಮೇಲೆ ಮರ ಬೀಳಿಸಿ ಭೀಮಾ ದಾಟ್ ಹೋಗಿದ್ದಾನೆ ಅಂತ. ರಸ್ತೆ ದಾಟಿ ಕಾಫಿ ತೋಟದ ಒಳಗೆ ಕಾಡಾನೆ ಭೀಮಾ ಹೋದ ಬಗ್ಗೆ ಮಾಹಿತಿ ಇದೆ. ಭೀಮನ ವಿಡಿಯೋ ಮಾಡೋದಕ್ಕೆ ಯುವಕರ ಗುಂಪು ಕೂಡ ಮುಗಿ ಬೀಳ್ತಾ ಇದೆ. ಈ ಹಾಸನ ಭಾಗದಲ್ಲಿ ಇದನ್ನಲ್ಲ, ಈ ಭೀಮಾ ಮತ್ತು ದಸರೆಯಲ್ಲಿ ಪಾಲ್ಗೊಳ್ಳೋ ಭೀಮಾ ಬೇರೆ ಬೇರೆ. ಈತ ಕಾಡಾನೆ, ಸಾಕಿರುವಂತಹ ಆನೆ. ಈ ಭೀಮಾ ಕೂಡ ಸೌಮ್ಯ ಸ್ವಭಾವದವನೇ. ಇತ್ತೀಚೆಗಷ್ಟೇ ಆನೆ ಕಾಳಗದಲ್ಲಿ ಒಂದು ದಂತ ಕಳ್ಕೊಂಡು ವಿಪರೀತ ನೋವನ್ನು ಅನುಭವಿಸಿತ್ತು ಈ ಆನೆ. ಈಗ ಮತ್ತೆ ಆಕ್ಟಿವ್ ಆಗಿದ್ದಾನೆ ಅಂತ. ನಾರ್ಮಲಿ ಶಾಂತ ಸ್ವರೂಪದವನು. ಇವನಿಗೆ ಇನ್ನೊಂದು ಹೆಸರು ಕೂಡ ಇದೆ ಹಾಸನದಲ್ಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಭೀಮಾ ಅಂತ ಇವನನ್ನು ಕರೀತಾರೆ. ತುಂಬಾ ಪಾಪ್ಯುಲರ್ ಇವನು. ಇಂಡೈರೆಕ್ಟ್